ನಮ್ಮ ಟಿವಿ ಫೇಸ್ಬುಕ್ ಪೇಜ್ ನ ಲೈಕ್ ಮಾಡಿ, ಯೂಟ್ಯೂಬ್ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ಎಲ್ಲಾ ಯೂಟ್ಯೂಬ್ ವಿಡಿಯೋ ಅಪ್ಡೇಟ್ಸ್ಗೆ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ನಮ್ಮ ಟಿವಿ ಕರಾವಳಿ ಕರ್ನಾಟಕದ ನಾಡಿಮಿಡಿತ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಅಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಅಂಡ್ ಫ್ರೆಶ್ KC Cow Ghee since 1965, Nana Masala, Postman Turdal, Vidya Coffee, Aishwarya KT Specialty. Oh, that's nice, Arati. Seema, just run. ಇದೀಗ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ. ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ. ನಮಸ್ಕಾರ ವೀಕ್ಷಕರೇ, ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ಅವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲಾ, KC ಪ್ಯೂರ್ ಕೌ ಘೀ, ಐಶ್ವರ್ಯ KT ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಸೊ ಇವತ್ತು ಸ್ಪೆಷಲ್ ಸವಿರುಚಿಯಲ್ಲಿ ಏನಾದರೂ ಸ್ಪೆಷಲ್ ರೆಸಿಪಿ ರೆಡಿ ಆಗುತ್ತೆ. ಅದರಲ್ಲೂ ಕೂಡ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ಸನ್ನು ಬಳಸಿ ಯಾವುದೆಲ್ಲ ಅಡುಗೆ ಮಾಡ್ಬೋದು ಅಂತೇಳಿ. ಸೊ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಇದರ ಬಗ್ಗೆ ಹೇಳಬೇಕು ಅಂತ ಹೇಳಿದರೆ, ಇದು ಹಲವಾರು ವರ್ಷಗಳಿಂದ ತಮ್ಮ ಗ್ರೈಂಡರ್ಸಲ್ಲಿ ತುಂಬ ಸ್ಪೆಷಲಿಸ್ಟ್ ಆಗಿದೆ. ಹಾಗೆಯೇ ಈಗ ಹೋಮ್ ಅಪ್ಲಯನ್ಸಸ್ ಕೂಡ ಇದೆ. ಸೊ ನೋಡೋಣ ಇವತ್ತಿನ ಈ ಸಂಚಿಕೆಯಲ್ಲಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸನ್ನು ಬಳಸಿ ಯಾವುದೆಲ್ಲ ಸವಿರುಚಿಯನ್ನು ಮಾಡ್ಬೋದು ಅಂತೇಳಿ. ಮೊಟ್ಟ ಮೊದಲಿಗೆ ಇವತ್ತಿನ ಈ ನಮ್ಮ ಸಂಚಿಕೆಗೆ ಅತಿಥಿಯಾಗಿ ಬಂದಿದ್ದಾರೆ ಶ್ರೀಮತಿ ಗೌರಿ ಶೆಣಾಯ್. ಇವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ತೆ ಮೇಡಮ್. ನಮಸ್ತೆ. ಕಾರ್ಯಕ್ರಮಕ್ಕೆ ಸ್ವಾಗತ ತಮಗೆ. ಥ್ಯಾಂಕ್ ಯು. ಸೊ ಮೇಡಮ್, ನಮಗಿವತ್ತು ಯಾವ ಸ್ಪೆಷಲ್ ರೆಸಿಪೀಸ್ ತಯಾರಾಗುತ್ತೆ? ನೀವಂತೂ ಸ್ಪೆಷಲ್ ರೆಸಿಪೀಸ್ ತಯಾರಿಸೋದ್ರಲ್ಲಿ ನಿಸೀಮರು. ಸೊ ಯಾವ ಅಡುಗೆ ಇವತ್ತು ನಿಮ್ಮ ವಿಜಯಲಕ್ಷ್ಮಿ ಅವರದೊಂದು ಲಾಂಚ್ ಮಾಡೋದಲ್ಲ ನೀವು, ಅದಕ್ಕಾಗಿ ಒಂದು ಸ್ವೀಟ್ ಇಂದ ಶುರು ಮಾಡುವ ಅಂತೇಳಿ. ವೆರಿ ನೈಸ್. ಒಂದು ಕೋಕೋನಟ್ ಒಂದು ಮಿಲ್ಕ್ ಶೇಕ್ ಟೈಪ್, ಅಂದರೆ ಒಂದು ಡಿಲೈಟ್ ಟೈಪಲ್ಲಿ ಒಂದು ಮಾಡ್ತೇನೆ. ಅದಕ್ಕೆ ಈರುಳ್ಳು, ಐಸ್ ಆ್ಯಪಲ್, ಅದು ಮತ್ತೆ ಕೋಕೋನಟ್, ಟೆಂಡರ್ ಕೋಕೋನಟ್ ಇದು ಹಾಕಿ ಮಾಡೋದು. ಮತ್ತೆ ಇನ್ನೊಂದು ಸ್ಪೆಷಲ್ ಆಗಿ ಒಂದು ಇನ್ಸ್ಟಂಟ್ ಆಗಿ ಬೇಗ ಮಾಡುವಂಥದ್ದು ಒಂದು ಅಪ್ಪೆ ಪಡ್ಡು ಹೇಳ್ತಾರಲ್ಲ, ಪಡ್ಡು. ಅದೊಂದು ಆ್ಯಕ್ಚುಲಿ ಈಗ ಸಮ್ಮರ್ ಶುರು ಆಯಿತು ಅಂತಲೇ ನಾವು ಹೇಳ್ಬೋದು. ಬಿಕಾಸ್ ವಿಂಟರ್ ಇನ್ನೂ ಮುಗ್ದಿಲ್ಲ ಅಂತ, ಬೇರೆ ಕಡೆ ಮುಗ್ದಿಲ್ಲ, ಬಟ್ ನಮಗೆ ಸಮ್ಮರ್ ಶುರು ಆಗಿ ಆಯಿತು. ಸೊ ಅದಕ್ಕಂತೂ ಈ ಟೆಂಡರ್ ಕೋಕೋನಟ್ ಹಾಗೆ ಐಸ್ ಆ್ಯಪಲ್ ಎಲ್ಲ ಇದ್ದರೆ ಇನ್ನೂ ಚೆನ್ನಾಗಿರುತ್ತೆ. ನೋಡೋಣ, ಕಿಚನ್ಗೆ ಹೋಗೋಣ, ಬನ್ನಿ. ಎಸ್ ಮೇಡಮ್. ಸೊ ಫಸ್ಟ್ ಹಾಗಾದರೆ ಈಗ ಯಾವುದು ಬಿಸಿ ಸಮ್ಮರ್ಗೆ ಇದಾಗುವಂಥದ್ದು? ಒಂದು ಹೊಸದಾಗಿ ಒಂದು ಸ್ವೀಟ್ ಮಾಡ್ತಾ ಇದ್ದೇನೆ, ಅದರಿಂದನೇ ಶುರು ಮಾಡುವ. ಶುಭ ಕಾರ್ಯ ಯಾವಾಗಲೂ ಸ್ವೀಟ್ ಇಂದ ಆಗಬೇಕು. ಓಕೆ, ಸ್ಟಾರ್ಟ್ ಮಾಡಿ. ಒಂದು ಬಾಣಲೆ ಬೇಕು. ಗ್ಯಾಸ್ ಆನ್ ಮಾಡೋದಾ? ಇಡುವ. ಸೊ ಇದಕ್ಕೆ ಇನ್ನು ನೆಕ್ಸ್ಟ್ ನಾನು ಇದಕ್ಕೀಗ ಇದೊಂದು ಐಸ್ ಆ್ಯಪಲ್ ಮತ್ತೆ ಕೋಕೋನಟ್, ಟೆಂಡರ್ ಕೋಕೋನಟ್, ಇದು ಒಳಗೆ ಇರ್ತದಲ್ಲ, ಬಾವೆ ಹೇಳ್ತಾರೆ, ಅದು ತಂದಿದ್ದೇನೆ. ಇದಕ್ಕೆ ಸ್ವಲ್ಪ ಸಕ್ಕರೆ ಹಾಕಿ ಸ್ವಲ್ಪ ಅದನ್ನು ಅದು ಬಿಸಿ ಮಾಡ್ಲಿಕ್ಕೆ ಇರ್ತದೆ. ಅಂದರೆ ಅದು ಎಳ್ಕೊಳ್ಬೇಕಲ್ಲ ಶುಗರು, ಇಲ್ಲಾಂದ್ರೆ ಸಪ್ಪೆ ಆಗ್ತದೆ ಅದು. ಅದಕ್ಕೆ ಇದೆರಡನ್ನು ಒಟ್ಟಿಗೆ ಹಾಕಿ ಸ್ವಲ್ಪ ಸಕ್ಕರೆ ಹಾಕಿ ಅದಕ್ಕೆ. ಎಷ್ಟು ಇದು ಪ್ರಮಾಣಕ್ಕೆ ಎಷ್ಟು ಹೇಗೆ ಸಕ್ಕರೆ? ನಾನೀಗ ಒಂದು ಬೌಲು ಇದು ತಂದಿದ್ದೇನೆ ಐಸ್ ಆ್ಯಪಲ್, ಒಂದು ಬೌಲು ಕೋಕೋನಟ್ ಇದು ಬಾವಿ ತಂದಿದ್ದೇನೆ. ಅದಕ್ಕೆ ಒಂದು 4 ಸ್ಪೂನ್ ಅಷ್ಟು ಸಕ್ಕರೆ ಹಾಕಿ ಅದನ್ನು ಸ್ವಲ್ಪ ಅದು ಎರಡು ಸೇರಿ ಅದು ಸ್ವಲ್ಪ ಸ್ವೀಟ್ನೆಸ್ ಆಗುವ ಹಾಗೆ ಮಾಡಿಕೊಳ್ಬೇಕು. ಇಲ್ಲಾಂದರೆ ಐಸ್ ಆ್ಯಪಲ್ ಸ್ವಲ್ಪ ಸಪ್ಪೆ ಇರ್ತದಲ್ಲ, ಹಾಗಾಗಿ ಇದು ಒಂದು 2 ನಿಮಿಷ ಸ್ವಲ್ಪ ಅದು ಸಕ್ಕರೆಯನ್ನು ಸೋಪ್ ಮಾಡಲಿಕ್ಕೆ ಅಷ್ಟೇ, ಸ್ವೀಟ್ನೆಸ್ ಬರಲಿಕ್ಕೆ ಅಷ್ಟೇ. ಇದು ಅಂದರೆ ಹೇಗೆ ಚಿಲ್ ಮಾಡಿ ಸರ್ವ್ ಮಾಡಿ ಮಾಡಬೇಕು ಇದು. ಓಕೆ. ಮತ್ತು ಚಿಲ್ ಮಾಡಿ ಅದರ ಮೇಲೆ ಐಸ್ ಕ್ರೀಮ್ ಹಾಕಿದರೆ ತುಂಬ ಚೆನ್ನಾಗಿರ್ತದೆ. ಇದೀಗ ಸ್ವಲ್ಪ ಈಗ ಬಿಸಿ ಆಗುವಾಗ ನಾನಿದು ಕೋಕೋನಟ್ ಮಿಲ್ಕ್, ಹಾಫ್ ಕೋಕೋನಟ್ ಇದು ಮಿಲ್ಕ್ ಮಾಡಿ ತಂದಿದ್ದೇನೆ. ಇದಕ್ಕೆ ಅಂದರೆ ಅದು ತೆಳು ಹಾಲ 2 ಸಹ ಮಿಕ್ಸ್ ಮಾಡಿಯೇ ತಂದಿದ್ದೇನೆ. ತೆಳು ಅಂದರೆ 2 ಸಾರಿ ಮಾಡಿದ್ದೇನೆ, ಒಂದು ದಪ್ಪ ತೆಳು 2 ಸಹ ಮಿಕ್ಸ್ ಮಾಡಿಯೇ ತಂದಿದ್ದೇನೆ.
ಮತ್ತೆ ಗಟ್ಟಿ ಹಾಲು ಬೇಕು ಅಂತ ಇಲ್ಲ. ಅದು ನಾವೀಗ ಅದಕ್ಕೆ 2 ಸ್ಪೂನು ಕಾರ್ನ್ಫ್ಲವರ್ ಹಾಕಿ ರೆಡಿ ಮಾಡಿಕೊಳ್ಳುವ. ಇದು ತಿರುಗಿಸ್ಬೇಕಾ? ಇಲ್ಲ, ಅದು ಬೇಡ. 2 ಸ್ಪೂನ್ ಕಾರ್ನ್ಫ್ಲವರ್ ಕಾರ್ನ್ಸ್ಟಾರ್ಚ್ ಹಾಕಿದ್ದೇನೆ. ಮತ್ತು ಒಂದು 4 ಸ್ಪೂನು ಮಿಲ್ಕ್ ಪೌಡರ್ ಹಾಕ್ತೇನೆ. ಇದು ಸ್ವಲ್ಪ ಟೇಸ್ಟ್ ಒಳ್ಳೇದು ಕೊಡ್ತದೆ ಅಂತೇಳಿ. ಹೇಗಿದ್ರು ಅದಕ್ಕೆ ತೆಂಗಿನ ಹಾಲು ಹಾಕ್ತೇವೆ, ಆದರೆ ಇನ್ನೊಂದು ಸ್ವಲ್ಪ ಅದು ಸ್ವೀಟ್ ಇದು ಟೇಸ್ಟ್ ಸ್ವಲ್ಪ ಎನ್ಹಾನ್ಸ್ ಮಾಡ್ತದೆ. ಹಾಗಾಗಿ ಅಷ್ಟೇ, ಹಾಕದಿದ್ರೆ ಸಹ ಆಗ್ತದೆ, ಹಾಕಿದ್ರೆ ಒಳ್ಳೇದಾಗ್ತದೆ. ಅದು ಆಪ್ಷನಲ್, ಇದು ಆಪ್ಷನಲ್, ಬೇಕಾದ್ರೆ ಮಾತ್ರ. ಎಷ್ಟು ಬೇಕಾಗ್ತದೆ? ನಾನೊಂದು 3 ಸ್ಪೂನ್ ಹಾಕಿದ್ದೇನೆ ಈಗ ಇಷ್ಟಕ್ಕೆ. ಇದಕ್ಕೆ ಸ್ವಲ್ಪ ಇದು ಕೋಕೋನಟ್ ಮಿಲ್ಕ್ ಉಂಟಲ್ಲ, ಇದನ್ನು ಸ್ವಲ್ಪ ಹಾಕಿ ನೀರು ಮಾಡಿ ಇಟ್ಕೊಳ್ಳುವ. ಇಷ್ಟಾದರೆ ಸಾಕು. ಈಗ ನಾವು ಮಾಡಿದ್ದು ಮಿಲ್ಕ್ ಉಂಟಲ್ಲ, ಇದು ಕೋಕೋನಟ್ ಮಿಲ್ಕು, ಅದನ್ನು ಇದಕ್ಕೆ ಹಾಕೊಳ್ಳೋದು. ಇದೊಮ್ಮೆ ಸ್ವಲ್ಪ ಬಿಸಿ ಆಗುವಾಗ ಇದು ನಾವಿದು ಮಾಡಿ ಇಟ್ಟಿದ್ದೇವಲ್ಲ, ಮಿಕ್ಸ್ ಮಾಡಿ ಇಟ್ಟಿದ್ದೇವಲ್ಲ ಕಾರ್ನ್ಫ್ಲವರ್ ಮತ್ತು ಸ್ವಲ್ಪ ಮಿಲ್ಕ್ ಪೌಡರ್, ಅದನ್ನು ಇದಕ್ಕೆ ಹಾಕಬೇಕು ಒಂದು ಕುದಿ ಬರುವಾಗ. ಅದು ಮತ್ತೆ ಇದು ಅಂದ್ರೆ ಪುಡ್ಡಿಂಗ್ ಟೈಪ್ ಅಲ್ಲಿ ಬರುತ್ತೆ. ಪುಡ್ಡಿಂಗ್ ಟೈಪ್ ಅಲ್ಲಿ ಬರ್ತದೆ. ಅದಕ್ಕೆ ಮತ್ತೆ ಐಸ್ ಕ್ರೀಮ್ ಮೇಲೆ ಹಾಕಿ ಕೊಟ್ರೆ ಒಳ್ಳೆದಾಗ್ತದೆ. ಓಕೆ ಓಕೆ. ಹಾಗೆ ಸಹ ಇದು ತಿನ್ಬೋದು ನಿಮಗೆ. ಅಲ್ಲ, ಇದು ತುಂಬಾ ಲಿಕ್ವಿಡಿ ಆಗಿರುತ್ತಾ? ಇಲ್ಲ ಇಲ್ಲ, ಸ್ವಲ್ಪ ಸಾಲಿಡ್ ಟೈಪ್ ಬರ್ತದೆ. ಸ್ವಲ್ಪ ನಾವು ಹಲ್ವಾ ಎಲ್ಲ ಮಾಡ್ತೇವಲ್ಲ ಆ ಕನ್ಸಿಸ್ಟೆನ್ಸಿ ಬೇಗ ಆಗ್ತದೆ ಸಹ. ಮತ್ತೆ ಹೆಚ್ಚೆಂತ ಏನು ಬೇಕಿಲ್ಲ ಅಲ್ಲ ಇದಕ್ಕೆ, ಹಾಗಾಗಿ ಒಳ್ಳೆದಾಗ್ತದೆ. ಈಗ ಇದಕ್ಕೆ ನಾನು ಸ್ವಲ್ಪ ಸಕ್ಕರೆ ಹಾಕ್ತೇನೆ ಮತ್ತೆ ಪುನಃ. ಅಂದರೆ ಇದಕ್ಕೆ ಸ್ವಲ್ಪ ಹಾಕಿದ್ದಲ್ಲ, ಒಂದು ಗ್ಲಾಸಿಗೆ ಒಂದು ಅರ್ಧ ಮುಕ್ಕಾಲು ಗ್ಲಾಸ್ ಅಷ್ಟು ಸಕ್ಕರೆ ಹಾಕ್ಬೋದು. ಮತ್ತು ಅವರಿಗೆ ಸ್ವೀಟ್ ಎಷ್ಟು ಬೇಕು ನೋಡಿ ಯೂಸ್ ಮಾಡ್ಬೋದು ಅವರು ಸಕ್ಕರೆಯನ್ನು. ತಿರುಗಿಸ್ತಾ ಇರಬೇಕು ಹೇಳಿಲ್ಲ. ಈಗ ಅದು ಕುದಿ ಬರುವಾಗ ಮತ್ತೆ ಲಾಸ್ಟಿಗೆ ಸ್ವಲ್ಪ ಅಡಿ ತಾಗಿದಾಗೆ ಸ್ವಲ್ಪ ಇದು ಕಾರ್ನ್ಸ್ಟಾರ್ಚ್ ಹಾಕಿದ್ಮೇಲೆ ತಿರುಗಿಸ್ಬೇಕು. ಈಗ ಹಾಗೆ ಇದೊಂದು ಕುದಿ ಬರಬೇಕು ಈಗ ಅಷ್ಟೇ. ಇದು ಕುದಿ ಬರಲಿ. ಬಟ್ ಈ ತೆಂಗಿನ ಹಾಲು ನೀವು ಹಾಕಿದ್ದು ಅದು ತುಂಬಾ ಕುದಿಸಿದ್ರೆ ಒಡೆಯೋದಿಲ್ವಾ? ಇಲ್ಲ, ಈಗ ನಾವು ಇದು ಮಾಡುವಾಗ ಒಳ್ಳೆ ಇದಕ್ಕೊಂದು ಪಿಂಚಷ್ಟು ಸ್ವಲ್ಪ ಅಷ್ಟೇ, ಸ್ವಲ್ಪ ಉಪ್ಪು ಹಾಕ್ತೇನೆ ಅಷ್ಟೇ. ಈಗ ಇದನ್ನು ಹಾಕಿ ಈಗ ನೋಡಿ ಗಟ್ಟಿ ಆಗ್ತಾ ಬರ್ತದೆ ಸ್ವಲ್ಪ. ಮತ್ತು ಫ್ರಿಜ್ಜಲ್ಲಿ ಇಡುವಾಗ ಅದು ಸ್ವಲ್ಪ ಸಾಲಿಡ್ ಫಾರ್ಮಿಗೆ ಬರ್ತದೆ. ಇದಕ್ಕೆ ನೀವು ಕಿವಿ ಫ್ರೂಟು ಅದೆಲ್ಲ ಸಹ ಹಾಕ್ಬೋದು. ಅದೆಲ್ಲ ಹಾಕಿದರೆ ಬಟ್ ಅದು ಸಹ ನಾವು ಈಗ ಫಸ್ಟ್ ನೀವು ಬೇಯಿಸಿದ್ರೆ ಅದೇ ರೀತಿ ಬೇಯಿಸ್ಕೊಳ್ಳೋದು ಬೇಡ, ಅದನ್ನು ಹೀಗೆ ಹಾಕಿದರೆ ಸಪ್ರೇಟ್ ಮೇಲೆ ಹಾಕಿದರೆ ಸಾಕ್ತದೆ. ಬಟ್ ಅದು ಹಾಕಿದರೆ ಸ್ವಲ್ಪ ಒಡೆಯೋ ಚಾನ್ಸಸ್ ಜಾಸ್ತಿ ಅಂತ, ಅದ್ರಲ್ಲಿ ಸ್ವಲ್ಪ ಹುಳಿ ಅಂಶ ಇರುತ್ತೆ. ಹೌದೌದು, ಅದಕ್ಕೆ ಮತ್ತೆ ಲಾಸ್ಟಿಗೆ ಹಾಕಿದರೆ ಏನಾಗೋದಿಲ್ಲ. ಮತ್ತೆ ಇದು ಸಹ ಹಾಕ್ಬೋದು, ಸ್ಟ್ರಾಬೆರಿ ಸಹ ಹಾಕ್ಬೋದು. ಅದನ್ನು ಮಾಡ್ಕೊಂಡು ಗಾರ್ನಿಶಿಂಗ್ ಮೇಲೆ ಮಾಡುವಾಗ ಹಾಕೊಳ್ಬೋದು. ಇದು ಇಷ್ಟು ಈ ಕನ್ಸಿಸ್ಟೆನ್ಸಿ ಬಂದರೆ ಸಾಕು. ಮತ್ತೆ ಫ್ರಿಜ್ಜಲ್ಲಿ ಇಡುವಾಗ ಇನ್ನೂ ಸ್ವಲ್ಪ ಇದಾಗ್ತದೆ, ತುಂಬಾ ತಿರುಗಿಸುವಾಗ ತಳ ಬಿಡು ಹಾಗೆ ಬರಬೇಕಲ್ಲ. ಹೌದೌದು, ಥಿಕ್ನೆಸ್ ನೋಡುವಾಗ ಈ ಕನ್ಸಿಸ್ಟೆನ್ಸಿ ಬಂದರೆ ಅದು ನೀವು ಫ್ರಿಜ್ಜಲ್ಲಿ ಇಡುವಾಗ ಸ್ವಲ್ಪ ಸೆಮಿ ಇದು ಸಾಲಿಡ್ ಅಲ್ಲಿ ಬರ್ತದೆ. ಹೆಚ್ಚು ಹಲ್ವದು ಗಟ್ಟಿ ಅಷ್ಟು ಸಹ ಕಟ್ ಮಾಡುವಷ್ಟು ಅದಲ್ಲ, ಐಸ್ ಕ್ರೀಮ್ ಟೈಪಲ್ಲಿ ಐಸ್ ಕ್ರೀಮ್ ಕೈ ಬಂದರೆ ಆಯ್ತು. ಇದು ಆಯ್ತು, ಆಫ್ ಮಾಡಿ. ಓಕೆ, ಇದನ್ನೀಗ ಇದಕ್ಕೆ ಹಾಕ್ಕೊಳ್ಬೇಕು. ಹಾಕುದಾ? ಹಾಂ, ಇದು ಸ್ವಲ್ಪ ತಣ್ಣಗಾದ್ರ ಮೇಲೆ ಫ್ರಿಜ್ಜಲ್ಲಿ ಇಡಬೇಕು. ಓಕೆ, ಅದು ಸೆಟ್ ಆಗೋದು. ಸೆಟ್ ಆಗ್ತದೆ. ಸೊ ಫುಲ್ ಸ್ವಲ್ಪ ಅಂದರೆ ಸ್ವಲ್ಪ ಬಿಸಿ ಹೋದ ನಂತರ ಫ್ರಿಜ್ಜಲ್ಲಿ ಫ್ರೀಸರಲ್ಲಿಯಾ ಫ್ರಿಜ್ಜಲ್ಲಿ? ನೀವು ಬೇಗ ಬೇಕಾದ್ರೆ ಫ್ರೀಸರಲ್ಲಿ ಇಡ್ಬೋದು. ಇಲ್ಲಾಂದರೆ ನಿಮಗೆ ಹಾಗೆ ಒಂದು ಓವರ್ ನೈಟ್ ಇಡೋದಾದರೆ ಫ್ರಿಜ್ಜಲ್ಲಿ ಇಟ್ಟರೆ ಸಾಕು. ಸೊ ಬಿಸಿ ಬಿಸಿ ಆದಂಥದ್ದು ರೆಡಿ ಆಗಿದೆ ಅಲ್ಲ? ಸೊ ಇನ್ನು ಸರ್ವ್ ಮಾಡೋದು ಮಾತ್ರ ಬಾಕಿ. ಓಕೆ, ಸ್ವಲ್ಪ ತಣ್ಣಗೆ ಆಗಲಿ. ಇದು ಸಪ್ರೇಟ್ ಒಂದೊಂದು ಬೌಲ್ಸ್ ಅಲ್ಲಿ ಹಾಕಿಟ್ಟು ಹಾಗೆ ಈಸಿ ಆಗ್ತದೆ. ಓಕೆ ಓಕೆ. ಮತ್ತೆ ಅದರ ಮೇಲೆ ಸ್ವಲ್ಪ ಐಸ್ ಕ್ರೀಮ್, ವೆನಿಲಾ ಐಸ್ ಕ್ರೀಮ್ ಇದ್ರೆ ಅದನ್ನು ಹಾಕಬೇಕು. ಓಕೆ, ಸರ್ವ್ ಮಾಡೋಣ ಹಾಗಾದ್ರೆ. ಆಯ್ತು. ಕೋಕೋನಟ್ ಮತ್ತು ಪಾಮ್ ಡಿಲೈಟ್. ಸೂಪರ್. ಸೊ ಇನ್ನು ಚಿಲ್ ಮಾಡಿ ಟೇಸ್ಟ್ ನೋಡ್ಬೋದು. ಹೌದು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಸೆಕೆಗಾಲಕ್ಕೆ ಹೇಳಿ ಮಾಡಿಸಿದ್ದು. ಸೊ ಸ್ಟಾರ್ಟಿಂಗಲ್ಲಿ ಸೆಕೆ ಶುರು ಆಯಿತು ಅಂತ ಹೇಳುವಾಗಲೇ
ನಾವು ಚಿಲ್ಲಾಗಿ ಸರ್ವ್ ಮಾಡುವಂಥದ್ದನ್ನು ಹೇಳ್ಕೊಟ್ಟಿದ್ದೀವಿ. ಸೊ ಕೋಕೋನಟ್ ಆ್ಯಂಡ್ ಪಾಮ್ ಡಿಲೈಟ್ ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಕೋಕೋನಟ್ ಹಾಗೂ ಪಾಮ್ ಡಿಲೈಟ್ ತಯಾರಿಸುವ ವಿಧಾನ. ಮೊದಲಿಗೆ 1 ಕಪ್ ಎಳನೀರಿನ ಗಂಜಿ ಹಾಗೂ 1 ಕಪ್ ತಾಳೆಹಣ್ಣಿಗೆ ಅರ್ಧ ಕಪ್ ಸಕ್ಕರೆ ಹಾಕಿ ಬೇಯಿಸಿ. ಸಕ್ಕರೆ ಪೂರ್ತಿ ಕರಗಿದ ನಂತರ 2 ಕಪ್ ತೆಂಗಿನ ಹಾಲು ಹಾಕಿ ಕುದಿಸಿ. 1 ಕುದಿ ಬಂದ ನಂತರ ತೆಂಗಿನ ಹಾಲಿನಲ್ಲಿ 2 ಚಮಚದಷ್ಟು ಕಾರ್ನ್ಫ್ಲೋರ್ ಹಾಗೂ 3 ಚಮಚ ಹಾಲಿನ ಪುಡಿ ಹಾಕಿ ಕಲಸಿ ತೆಂಗಿನ ಹಾಲಿಗೆ ಸೇರಿಸಿ. ಬೇಕಿದ್ದಲ್ಲಿ ಸಕ್ಕರೆ, ಚಿಟಿಕೆ ಉಪ್ಪು ಹಾಕಿ ಕೈ ಬಿಡದೆ ತಿರುವುತ್ತಾ ಬೇಯಿಸಿ. ಸ್ವಲ್ಪ ಗಟ್ಟಿಯಾಗುವವರೆಗೂ ಬೇಯಿಸಿಕೊಳ್ಳಿ. ತಣ್ಣಗಾದ ನಂತರ ಫ್ರಿಡ್ಜ್ನಲ್ಲಿ ಇಟ್ಟು ಚಿಲ್ಲಾಗಿ ಸರ್ವ್ ಮಾಡಿ. ಕೋಕೋನಟ್ ಹಾಗೂ ಪಾಮ್ ಡಿಲೈಟ್. ಕೋಕೋನಟ್ ಆ್ಯಂಡ್ ಪಾಮ್ ಡಿಲೈಟ್ ಚಿಲ್ಲಾಗೋಷ್ಟು ಹೊತ್ತು ನೀವು ತಗೊಳ್ಳಿ ಒಂದು ಸಣ್ಣ ಬ್ರೇಕ್. ವಿರಾಮದ ನಂತರ ಮತ್ತೊಮ್ಮೆ ವಿಜಯಲಕ್ಷ್ಮಿ ಹೋಮ್ ಅಪ್ಲಯನ್ಸಸ್ ಹಾಗೂ ಗ್ರೈಂಡರ್ಸ್ ಅರ್ಪಿಸುವ ನಮ್ಮ ಸವಿರುಚಿ ಕಾರ್ಯಕ್ರಮಕ್ಕೆ ನಿಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ. ಇದು ಅಡುಗೆ ಮನೆ ನಮ್ಮದು, ಹೊಸ ರುಚಿ ನಿಮ್ಮದು. ಈ ಕಾರ್ಯಕ್ರಮದ ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ ರವರ 2 ಸ್ಟಾರ್ ರೈಸ್ ಭದ್ರಾವತಿ, ನಾನಾ ಮಸಾಲ, KC ಪ್ಯೂರ್ ಕೌಗಿ, ಐಶ್ವರ್ಯ KT ಸ್ಪೆಷಲ್ಟಿ, ಹಾಗೆಯೇ ವಿದ್ಯಾ ಕಾಫಿ. ಸೊ ಒಂದಂತೂ ಚಿಲ್ಲಾಗಿ ಸರ್ವ್ ಮಾಡುವಂಥ ಪಾಮ್ ಆ್ಯಂಡ್ ಕೋಕೋನಟ್ ಡಿಲೈಟ್ ರೆಸ್ಟ್ ಆಗ್ತಾ ಇದೆ. ಸೊ ನೆಕ್ಸ್ಟ್ ರೆಸಿಪಿ ಬನ್ನಿ ಕೇಳೋಣ. ಮೇಡಮ್, ಈಗ ಯಾವುದು ಪಡ್ಡು ಅಂತ ಹೇಳಿದ್ರಿ? ಅದು ಇದು ಅಂತ ಇನ್ಸ್ಟೆಂಟ್ ಬೇಗ ಯಾರಾದ್ರೂ ಬಂದ್ರೆ ಮನೆಯಲ್ಲಿ ಅಕ್ಕಿ ನೆನೆಸಿಟ್ರೆ ಕೂಡಲೇ ಮಾಡುವಂತದ್ದು. ಯೂಶುವಲಿ ಪಡ್ಡು ಅಕ್ಕಿ ಎಲ್ಲ ಗ್ರೈಂಡ್ ಮಾಡಿ ಎಲ್ಲ ಮಾಡ್ತಾರೆ. ಇದು ಅವರಿಗೆ ಒಂದು ಸರ್ಪ್ರೈಸ್, ಒಳಗೆ ಒಂದು ಪನ್ನೀರ್ ಸರ್ಪ್ರೈಸ್ ಎಲಿಮೆಂಟ್ ಇದೆ ಅಂತ. ಓಕೆ, ಸರಿ, ಹಾಗಾದ್ರೆ ಸ್ಟಾರ್ಟ್ ಮಾಡುವ. ಹೇಗೆ? ಅಕ್ಕಿಯನ್ನು ಈಗ 1 ಗಂಟೆ ನೆನೆಸಿದ್ದೇನೆ. 1 ಗ್ಲಾಸ್ ಅಕ್ಕಿಗೆ 1/2 ಗ್ಲಾಸ್ ಅಷ್ಟು ನಾನು ಅವಲಕ್ಕಿಯನ್ನು ಹಾಕಿದ್ದೇನೆ. ಅದನ್ನು 1 ಗಂಟೆ, 1 ಗ್ಲಾಸಿಗೆ ಅರ್ಧ ಗ್ಲಾಸ್ನಷ್ಟು ಅವಲಕ್ಕಿ ಅಷ್ಟೇ. ಓಕೆ, ಇದನ್ನು ಈಗ ನಾವು ಮಿಕ್ಸಿಗೆ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಕು. ನಿಮಗೆ ಇನ್ನು 1/2 ಅವರ್ ಅಲ್ಲಿ ಕೂಡ ಮಾಡ್ಬೋದು. ಆಗ ಮಾತ್ರ ನೀವು ಬಿಸಿ ನೀರಲ್ಲಿ ಸ್ವಲ್ಪ ಬಿಸಿ ನೀರಲ್ಲಿ ನೆನೆಸಿಕೊಳ್ಳಿ, ಆಯ್ತು, ಬೇಗ ಆಗ್ತದೆ ಆಗ. ಹಾಗಾಗಿ ಇದಕ್ಕೆ ನೀರಿಗೆ ಇದ್ದದ್ದುಂಟಲ್ಲ ಅಷ್ಟು ಸಾಕು. ಮತ್ತೆ ಅದ್ರ ಮೇಲೆ ಎಷ್ಟು ಬೇಕೋ ಅಷ್ಟು ಹಾಕಿ ಅಡ್ಜಸ್ಟ್ ಮಾಡಬೇಕು. ಅದರಲ್ಲೂ ಕೂಡ ಬೇಗ ಬೇಗ ಗ್ರೈಂಡ್ ಆಗುತ್ತೆ. ಆಕ್ಚುಲಿ ಸ್ವಲ್ಪ ಮಾಡುವಾಗ ನಮಗೆ ದೊಡ್ಡ ಗ್ರೈಂಡರ್ ಬೇಕಾಗ್ತದೆ. ಅವಾಗ ತುಂಬಾ ಮಾಡುವಾಗ ಬೇಕು, ಸ್ವಲ್ಪ ಮಾಡುವಾಗ ಮಿಕ್ಸಿ ಕೂಡ ಬೇಕು. ಸೊ ಇವರ ಮಿಕ್ಸಿ ಸೂಪರ್ ಫಾಸ್ಟ್ ಆಗಿ ಗ್ರೈಂಡ್ ಆಗುತ್ತೆ. ಸೊ ಫಾಸ್ಟಾಗಿ ಗ್ರೈಂಡ್ ಕೂಡ ಆಗಿದೆ ನೋಡಿ, ತಗೊಳ್ಳಿ. ಸೊ ಅದರ ಲಿಡ್ ಕೂಡ ಅಷ್ಟೇ ಟೈಟ್ ಆಗಿರೋದ್ರಿಂದ ಸಾರುವ ಸಂಭವತೆ ಇಲ್ಲ, ಬೇಗ ಆಗಿದೆ. ನಾನು ಇದನ್ನು ಈಗ ಇದಕ್ಕೆ ಹಾಕ್ಕೊಳ್ತೇನೆ. ಓಕೆ, ಇದು ಸರಿ ಉಂಟು. ಸ್ವಲ್ಪ ನೀರು ಹಾಕಿ ಇದಕ್ಕೆ, ಸ್ವಲ್ಪ ಸಾಕು. ಅದನ್ನು ಸಾಕು. ಇದಕ್ಕೆ ನಾನೀಗ ಉಪ್ಪು, ಇದು ಕರಿಬೇವು, ಇದು ಗ್ರೀನ್ ಚಿಲ್ಲಿ ಸ್ವಲ್ಪ. ನಾನು ಜಾಸ್ತಿ ಹಾಕಲಿಲ್ಲ, ಖಾರ ಆದರೆ ಮಕ್ಕಳಿಗೆ ಮಾಡಿಕೊಡುವಾಗ ಹಾಕದಿದ್ರೆ ಸಾಕ್ತದೆ ಗ್ರೀನ್ ಚಿಲ್ಲಿ. ಇದು ಸ್ವಲ್ಪ ಕೊರಿಯಂಡರ್, ಇದಕ್ಕೆ ಬೇಕಾದರೆ ನೀವು ಶುಂಠಿ ಕೂಡ ಹಾಕೊಳ್ಬೋದು, ಹಸಿ ಶುಂಠಿ. ಓಕೆ, ಹೌದು. ಮಕ್ಕಳಿಗೆ ಮಾಡುವಾಗ ಅದೆಲ್ಲ ಹೆಚ್ಚಾಗಿ ಅವರು ಇಷ್ಟಪಡೋದಿಲ್ಲ ಮಕ್ಕಳು, ಹಾಗೆ ಗ್ರೀನ್ ಚಿಲ್ಲಿ ಹಾಕದಿದ್ರೆ ಸಹ ಆಗ್ತದೆ. ಹಾಕಿ ಸಹ ಮಾಡಿದರೆ ಸ್ವಲ್ಪ ಫೈನ್ ಪೇಸ್ಟ್ ಸ್ವಲ್ಪ ಮಾಡಿ ಹಾಕಿದರೆ ಒಳ್ಳೆಯದಾಗ್ತದೆ. ನನಗೆ ಈಗ ಒಂದು ಬಾಣಲಿ ಬೇಕು. ಇದು ಅದಲ್ಲ, ಇದೊಂದು ಮಿಕ್ಸ್ ಮಾಡಲಿಕ್ಕೆ, ಅದಕ್ಕೆ ಒಳಗೆ ಒಂದು ಫಿಲ್ಲಿಂಗ್ ಮಾಡಲಿಕ್ಕೆ. ಓಕೆ, ಸ್ವಲ್ಪ ಹಾಕಿದರೆ ಸಾಕು. ಇದು ನಾನು ಪನ್ನೀರನ್ನು ಇದು ಮಾಡಿ ಪುಡಿ ಮಾಡಿ ತಂದಿದ್ದೇನೆ. ಪನ್ನೀರ್ ಹಾಕುವ, ಬೇಯಿಸಿದ ಆಲೂಗಡ್ಡೆ ಒಂದೊಂದು ಹಾಕಿದರೆ ಸಾಕ್ತದೆ. ಇಲ್ಲ ನಿಮಗೆ ಫಿಲ್ಲಿಂಗ್ ನಿಮಗೆ ಒಳಗೆ ಎಂತ ಬೇಕೋ ಅದನ್ನು ನೀವು ಹಾಕ್ಕೊಳ್ಬೋದು. ನನಗೆ ಸ್ವಲ್ಪ ಮಸಾಲ ಪೌಡರ್ ಉಂಟಾ ನಿಮ್ಮದು? ನಾನಾ ಮಸಾಲ ಹಾಕಬೇಕಾ? ಹಾಂ, ನಾನಾ ಮಸಾಲ ಅವರ ಕುಂದಾಪುರ ಚಿಕನ್ ಮಸಾಲ ಹಾಕ್ಲಾ? ಹಾಂ,
ಸಾಕು ನೋಡಿ. ಸಾಕು ಸಾಕು. ಸೊ ನಾನು ಸ್ವಲ್ಪ ಸ್ಪೈಸಿ ತಿನ್ನೋಳು, ಅದಕ್ಕೆ ಹಾಗಿದ್ರೆ ಸ್ವಲ್ಪ ಹಾಕಿ ಒಳ್ಳೇದಾಗ್ತದೆ. ಇನ್ನೊಂದು ಸ್ವಲ್ಪ ಇನ್ನು ಹಾಕ್ಲಾ? ಹಾಂ, ಸ್ವಲ್ಪ ಹಾಕಿ ಒಳ್ಳೇದಾಗ್ತದೆ. ಸೊ ಬಹುಶಃ ಇಷ್ಟು ಸಾಕು, ಯಾಕಂದ್ರೆ ಒಳ್ಳೆ ಸ್ಪೈಸಿ ಕೂಡ ಇರುತ್ತೆ ಮತ್ತೆ ಟೇಸ್ಟ್ ಸ್ವಲ್ಪ ಹಾಕಿದ್ರು ಕೂಡ ಒಳ್ಳೆ ಟೇಸ್ಟ್. ನಾನು ಇದನ್ನು ಮಾಡಿ ನೋಡಿದ್ದು ಸೂಪರ್ ಆಯ್ತು. ನನ್ನ ತಂಗಿಯ ಮಗಳಿಗೆ ಭಾರಿ ಇಷ್ಟ ಆಯ್ತು. ಹಾಗೆ ಮತ್ತೆ ಎಣಿಸಿದೆ ಬೇರೆ ಹಾಕುದು ಅಂತ ಎಣಿಸಿದೆ, ಆದರೆ ಈ ಪೌಡರ್ ಭಾರಿ ಒಳ್ಳೆದಾಗಿದ್ರಿಂದ ಸಾಕು. ಇಷ್ಟೇ, ಸ್ವಲ್ಪ ಮಿಕ್ಸ್ ಹಾಕ್ಲಿಕ್ಕೋಸ್ಕರ ಅದಷ್ಟೇ. ಕೊರೆಂಡು ಇಷ್ಟೇ, ಇದು ಲೈಟ್ ಆಗಿ ಇದನ್ನ ಲೈಟ್ ಆಗಿ ಮಿಕ್ಸ್ ಆಗ್ಲಿಕ್ಕೆ ಅಷ್ಟೇ. ಸೊ ನೋಡಿ, ವಿಜಯಲಕ್ಷ್ಮಿ ಅವರ ಎಲ್ಲ ಹೋಮ್ ಅಪ್ಲಯನ್ಸಸ್, ಈ ಗ್ಯಾಸ್ ಸ್ಟವ್ ಇಂದ ಹಿಡಿದು ಮಿಕ್ಸಿ ಗ್ರೈಂಡರ್, ಟೇಬಲ್ ಟಾಪ್ ಗ್ರೈಂಡರ್, ಹಾಗೇನೆ ಟಿಲ್ಟಿಂಗ್ ವೆಟ್ ಗ್ರೈಂಡರ್, ಯೂಟೆನ್ಸಿಲ್ಸ್ ಕೂಡ ಇದೆ. ಸೊ ನಾನ್ ಸ್ಟಿಕ್ ಅಲ್ಲೂ ಇದೆ, ಹಾಗೇನೆ ಕಾಸ್ಟ್ ಐರನ್ ಅಲ್ಲಿ. ಕೆಲವರು ಕಾಸ್ಟ್ ಐರನ್ ಇಷ್ಟಪಡ್ತಾರೆ, ಕೆಲವರಿಗೆ ನಾನ್ ಸ್ಟಿಕ್ ತುಂಬಾ ಇಷ್ಟ ಆಗುತ್ತೆ. ಹೆಚ್ಚಾಗಿ ಈಗ ಕಾಸ್ಟ್ ಐರನ್ ವಾಪಸ್ ಇದೆ. ಎಲ್ಲ ರೀತಿಯಾದಂತ ಇದೆ, ಇಷ್ಟೇ ಸೈಜ್ ಇದ್ದು ಕಾಸ್ಟ್ ಐರನ್ ಕಡಾಯಿ ಕೂಡ ಇದೆ. ಸೊ ನಿಮ್ಗೆ ಪಡ್ಡು ಮೇಕರ್ ಕೂಡ ಈಗ ಅವರದೇ ಇದೆ, ರೆಡಿಯಾಗಿ ಇಟ್ಟಿದ್ದೀನಿ. ಇದೊಂದು ಸ್ವಲ್ಪ ತಣ್ಣಗಾಗ್ಲಿಕ್ಕೆ ನಾವು ಪ್ಲೇಟಿಗೆ ಹಾಕೊಳ್ಳುವ. ಇದು ಸಾಕ, ಇದ್ರ ಕೆಲಸ ಮುಗಿತಾ? ಅದು ಆಯ್ತು. ನೆಕ್ಸ್ಟ್ ಇನ್ನು ಅದನ್ನು ಇಲ್ಲಿ ಇಡಿ. ಈಗ ಇದನ್ನು ಈಗ ನಾವು ಮಾಡುವಾಗ ಈನೋ ಸಾಲ್ಟ್ ಉಂಟಲ್ಲ, ಇದನ್ನು ಸ್ವಲ್ಪ ಕೆಲವರು ಸೋಡಾ ಹಾಕಿ ಮಾಡ್ತಾರೆ, ಬೇಗ ಇದು ಮಾಡುವ ಇನ್ಸ್ಟೆಂಟ್ ಅಲ್ಲ ಇದು. ಆದರೆ ಈನೋ ಸಾಲ್ಟ್ ಹಾಕಿದರೆ ಒಳ್ಳೆಯದಾಗ್ತದೆ, ಅದು ಸ್ವಲ್ಪ ಗರಿ ಬರ್ತದೆ ಮತ್ತು ಸ್ವಲ್ಪ ಉಬ್ಬಿ ಬರ್ತದೆ. ಇದನ್ನು ಸ್ವಲ್ಪ ಹಾಕ್ತೇನೆ ನಾನೀಗ ಇದಕ್ಕೆ. ಸ್ವಲ್ಪ ನೀರು ಕೊಡಿ ನನಗೆ. ನೀರ? ಹಾಂ, ಇದರ ಮೇಲೆ ಹಾಕಲಿಕ್ಕೆ ಸ್ವಲ್ಪ ಹಾಕಿ ನೀರು, ಅಂದರೆ ಅದು ಸರಿ ಮಿಕ್ಸ್ ಆಗಿ ಮಾಡೋದು ಸಾಕು. ಈಗ ಇದಕ್ಕೆ ಎಣ್ಣೆ ಹಾಕಿಕೊಳ್ಳುವ ಸ್ವಲ್ಪ. ಸೊ ಆ್ಯಕ್ಚುಲಿ ಕಾಸ್ಟ್ ಐರನ್ ಅದರ ಐರನ್ ಅಂಶ ನಮಗೆ ಒಳ್ಳೆಯದಾಗಿ ಸಿಗುತ್ತೆ. ನೀವು ಹೇಳ್ತಾ ಇರೋ ಪ್ರಕಾರ ಇದಕ್ಕೆ ಏನು ಎಣ್ಣೆ ಬೇಡ ಅಂತ ಹೇಳಿ. ಆದರೆ ಇವತ್ತು ನಾವು ಹೊಸದಾಗಿ ಯೂಸ್ ಮಾಡ್ತಿದ್ದೇವಲ್ಲ, ಹಾಗಾಗಿ ಮಾಡ್ತಾ ಅಂದ್ರೆ ಯೂಶುವಲಿ ನಾವು ನೋಡಿ ಈ ದೋಸೆ ಕಾವಲಿ ಎಲ್ಲ ನಾವು ಯೂಸ್ ಮಾಡುವಾಗ ಮಾಡ್ತಾ ಅದು ಈಸಿಯಾಗಿ ಎದ್ದು ಬರ್ತದೆ. ಹಾಗೆ ಮತ್ತೆ ಈಗ ಪುನಃ ಬಂದಿದೆ ಕಾಸ್ಟ್ ಐರನ್ ಈಗೆಲ್ಲ ಸಹ. ಇಲ್ಲಾದ್ರೆ ಬೇರೆ ಅದರದ್ದು ಒಳಗೆ ಹೋಗ್ತದೆ ಹೇಳಿ. ಈಗ ಸ್ವಲ್ಪ ಬಿಸಿ ಆದ್ರ ಮೇಲೆ ಇದು ಬಿಸಿ ಆಗಿದೆಯಲ್ಲ? ಬಿಸಿ ಆಗಿದೆ, ಸಾಕು ಅನ್ಸುತ್ತೆ. ಹೌದು, ಈಗ ಸ್ವಲ್ಪ ಸ್ವಲ್ಪ ಫಸ್ಟಿಗೆ ಹಾಕೊಳ್ಬೇಕೆಲ್ಲ. ಇದರ ಒಳಗೆ ಇದನ್ನು ಸ್ವಲ್ಪ ಇಡಬೇಕೆಲ್ಲ ಇದು ಮಾಡಿ. ಖಾಲಿ ಅಷ್ಟೇ ಇದು ಗುಳಿಯಪ್ಪ ಮಾಡೋ ಬದಲು ಅದರ ಒಳಗೆ ಫಿಲ್ಲಿಂಗ್ ಮಾಡಿ. ಇದು ಯಾವಾಗ ಅಂದ್ರೆ ನಾವು ಜರ್ನಿ ಎಲ್ಲ ಮಾಡ್ತೇವಲ್ಲ, ಆವಾಗ ನಮ್ಗೆ ಪುನಃ ಇದಕ್ಕೋಸ್ಕರ ಏನು ಬೇಡ, ಏನು ಬೇಡ. ಇದ್ರೆ ಹಾಗೆ ತಿನ್ನೋದಕ್ಕೆ. ಇದರ ಮೇಲೆ ಸ್ವಲ್ಪ ಈಗ ಹಿಟ್ಟು ಹಾಕ್ಬೇಕು ಪುನಃ, ಆಗ ಅದು ಒಳಗೆ ಹೋಗಿ ಕುತ್ಕೊಳ್ಳಿ. ಗೊತ್ತಾಗುದಿಲ್ಲ ಒಳಗೆ ಹಾಕಿದ್ದೇವೆ ಅಂತ, ತಿನ್ನುವಾಗಲೇ ಗೊತ್ತಾಗ್ತದೆ. ಇದು ನಾವು ಹಿಂದಿನ ದಿವಸ ಅದನ್ನು ಕಡ್ದಿಡಬೇಕು ಅಂಥದ್ದೇನಿಲ್ಲ, ತಕ್ಷಣ ಮಾಡೋದು. ಇದಕ್ಕೆ ಸ್ವಲ್ಪ ಈಗ ಉಲ್ಟಾ ಹಾಕುವ ಮುಂಚೆ ಮೇಲಿಂದ ಸ್ವಲ್ಪ ಆಯಿಲ್ ಹಾಕಿದ್ರೆ ಆಯಿತು. ಹೌದು, ಅದು ಉಲ್ಟಾ ಮಾಡುವಾಗ. ನೋಡಿ ಒಳ್ಳೆದಾಗಿ ಬರ್ತಾ. ಕಾಸ್ಟ್ ಐರನ್ ಅಲ್ಲಿ ಮಾಡಿದ್ರೆ ಅದು ನಾನ್ ಸ್ಟಿಕ್ ತರಾನೇ ಅದು ಆಕ್ಟ್ ಆಗುತ್ತೆ, ಆಕ್ಟ್ ಮಾಡುತ್ತೆ. ಹಾಗೇನೆ ಇದು ಹೆಲ್ತ್ಗೆ ಕೂಡ ತುಂಬಾ ಬೆನಿಫಿಷಿಯಲ್ ಇದರಿಂದ. ಈ ಮೊದಲೆಲ್ಲ ಬೇರೆ ಇದು ನಾನ್ ಸ್ಟಿಕ್ಗೆನೆ ಜಾಸ್ತಿ ಹೋಗ್ತಾ ಇದ್ರು, ಈಗ ಎಲ್ಲ ಕಾಸ್ಟ್ ಐರನ್ ತುಂಬಾ ಪ್ರಿಫರ್ ಮಾಡ್ತಾ ಇದ್ದಾರೆ. ಹೌದು. ಸೊ ಇದು ಮೊದಲೇ ಇದು ಪ್ರೀ ಸೀಸನ್, ಹಾಗಾಗಿ ತುಂಬ ಏನು ಕಷ್ಟಪಡಬೇಕಂತಿಲ್ಲ. ಯೂಶ್ವಲಿ ನಾವೆಲ್ಲ ಬೇರೆ ಏನಾದರೂ ಅಯನ್ದು ನಾವು ತಂದರೆ, ಕಾಸ್ಟ್ ಐರನ್ ತಂದರೆ ಅದನ್ನೆಲ್ಲ ಸ್ವಲ್ಪ ಏನು ಗಂಜಿ ನೀರಲ್ಲಿ ಹಾಕಿಡಬೇಕು ಅಂತ ಬೇರೆ ಬೇರೆ ಏನೇನೋ ಪ್ರೋಸೆಸ್ ಇದೆ. ಸೊ ಇದು ಸಿಂಪಲ್ ಆಗಿ ಏನಿಲ್ಲ, ತನ್ನಿ ಯೂಸ್ ಮಾಡಿ. ಈಗ ನೋಡಿ ಎಷ್ಟು ಕ್ಲೀನ್ ಆಗಿ ಸರಿಗೆ ಒಳ್ಳೆದಾಗಿ ಬಂದಿದೆ. ಎಸ್, ಅಂದರೆ ಚಿಕ್ಕದಾಗಿ ಚೊಕ್ಕದಾಗಿ, ಅಂದರೆ ಇಟ್ಕೊಳ್ಳೋದಕ್ಕೂ ಕೂಡ ಹ್ಯಾಂಡಲ್ ಕೂಡ ಈಸಿಯಾಗಿ ಬರುತ್ತೆ. ಹೌದು. ಓಕೆ, ಸೊ ಇಟ್ಸ್ ರೆಡಿ. ಹಾಂ. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಎಲ್ಲ ಚೆನ್ನಾಗಲ್ಲ? ಹೌದು, ಬ್ರೇಕ್ಫಾಸ್ಟಿಗೆ, ಈವ್ನಿಂಗಿಗೆ ಸಹ, ಯಾವಾಗ ಸಹ, ಮತ್ತು ನಿಮಗೆ ಜರ್ನಿಗೆ ಹೋಗುವಾಗ ಸಹ ಯಾವಾಗ ಸಹ ಆಗ್ತದೆ.
ಸೊ ಎಣ್ಣೆದು ಕನ್ಸಂಪ್ಷನ್ ಕೂಡ ಕಡಿಮೆ. ಕಮ್ಮಿ. ಹೌದು. ಒಂದು ಸ್ವಲ್ಪ ಒಂದೊಂದು ಡ್ರಾಪ್ ಹಾಕಿದ್ರು ಆಯ್ತಲ್ಲ. ಹೌದೌದು. ಬೇಗ ಮತ್ತೆ ಕ್ರಿಸ್ಪಿಯಾಗಿ ಸಹ ಬರ್ತದೆ ಇದರಲ್ಲಿ. ತಗೊಳ್ಳಿ, ಬಿಸಿ ಬಿಸಿ ಗರಿ ಗರಿಯಾಗಿ ಪಡ್ಡು ಪನ್ನೀರ್ ಪಡ್ಡು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಸೊ ಬೆಳಿಗ್ಗೆ ಬ್ರೇಕ್ಫಾಸ್ಟ್ಗೂ ಆಗುತ್ತೆ, ಸಂಜೆ ಟೀ ಟೈಮ್ ಸ್ನ್ಯಾಕ್ ಆಗಿ ಕೂಡ ಇದನ್ನು ಸವಿಬಹುದು. ಹಾಗೆಯೇ ಅವ್ರು ಹೇಳಿದ ಪ್ರಕಾರ ಟ್ರಾವೆಲ್ ಮಾಡುವಾಗ ಕೂಡ ತುಂಬ ಸೂಕ್ತವಾಗಿದೆ ಅಂತ ಹೇಳಿದ್ದಾರೆ. ಪನ್ನೀರ್ ಪಡ್ಡು ಹೇಗೆ ತಯಾರಿಸೋದು ಮತ್ತೊಮ್ಮೆ ನೋಡಿ. ಪನ್ನೀರ್ ಪಡ್ಡು ತಯಾರಿಸುವ ವಿಧಾನ: ಮೊದಲು ನೆನೆಸಿದ 1 ಕಪ್ ಬೆಳ್ತಿಗೆ ಅಕ್ಕಿಗೆ ಅರ್ಧ ಕಪ್ನಷ್ಟು ನೆನೆಸಿದ ದಪ್ಪ ಅವಲಕ್ಕಿ ಹಾಕಿ ನುಣ್ಣಗೆ ರುಬ್ಬಿಕೊಳ್ಳಿ. ನಂತರ ರುಚಿಗೆ ತಕ್ಕಷ್ಟು ಉಪ್ಪು, ಕರಿಬೇವು, ಹಸಿಮೆಣಸು, ಕೊತ್ತಂಬರಿ ಸೊಪ್ಪು ಹಾಕಿ ಕಲಸಿ. ಇನ್ನೊಂದೆಡೆ ತುರಿದ ಪನ್ನೀರ್ಗೆ ಬೇಯಿಸಿದ ಆಲೂಗಡ್ಡೆ, ಚಿಕನ್ ಮಸಾಲಾ ಪುಡಿ ಹಾಕಿ ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪು ಉದುರಿಸಿ ಬೇಯಿಸಿ. ಆನಂತರ ಹಿಟ್ಟಿಗೆ ಈನೋ ಪುಡಿ ಹಾಕಿ ಕಲಸಿ, ಬಳಿಕ ಅಪ್ಪದ ಕಾವಲಿಗೆ ಸ್ವಲ್ಪ ಎಣ್ಣೆ ಹಾಕಿ ಹಿಟ್ಟು ಹುಯ್ದು ಮಧ್ಯದಲ್ಲಿ ತಯಾರಿಸಿದ ಹೂರಣವನ್ನು ತುಂಬಿ ಮತ್ತೆ ಪುನಃ ಹಿಟ್ಟು ಹುಯ್ದು ಬೇಯಿಸಿಕೊಳ್ಳಿ. ಈಗ ಬಿಸಿ ಬಿಸಿಯಾದ ಪನ್ನೀರ್ ಪಡ್ಡು ಸವಿಯಲು ಬಲು ರುಚಿ. ಎಸ್ ಮೇಡಮ್. ಸೊ ಸ್ವೀಟ್, ಅದರಲ್ಲೂ ಕೂಡ ಚಿಲ್ಡ್ ಆಗಿರುವಂಥ ಕೋಕೋನಟ್ ಆ್ಯಂಡ್ ಪಾಮ್ ಡಿಲೈಟ್. ಸೊ ಬಹುಶಃ ಅದನ್ನು ಆಮೇಲೆ ಟೇಸ್ಟ್ ನೋಡೋಣ. ಲಾಸ್ಟಿಗೆ ಚಿಲ್ಲಿಂಗ್ ಸ್ವೀಟ್ ತುಂಬ ಚೆನ್ನಾಗಿರುತ್ತೆ. ಸೊ ಇದು ಬಿಸಿ ಬಿಸಿ ಆಗಿರುವಂಥದ್ದು ತಗೊಳ್ಳಿ ಮೇಡಮ್. ವಾವ್, ಸೂಪರ್ಬ್ ಆಗಿ ಬಂದಿದೆ, ಒಳ್ಳೆ ಕ್ರಿಸ್ಪಿ, ಬ್ಯೂಟಿಫುಲ್. ಕೊಡ್ಬೋದು. ಬಿಸಿ ಇದೆ. ಕ್ರಿಸ್ಪಿನೆಸ್ ಯೂಶ್ವಲಿ ನಾವು ಯಾವುದರಲ್ಲೇ ಮಾಡಿದ್ರೂ ಕೂಡ ಒಂಥರ ಕ್ರಿಸ್ಪ್ ಬಂದರೂ ಕೂಡ ಇದರ ಒಂದು ನಾವು ಅಯನ್ ಕಾಸ್ಟ್ ಅಯನ್ ಇದರಲ್ಲಿ ಯಾವುದಾದ್ರಲ್ಲೂ ಮಾಡಿದ್ರೂ ಕೂಡ, ಈ ದೋಸೆನೂ ಕೂಡ ನೋಡಿ, ದೋಸೆ ಕಾವಲಿಯಲ್ಲಿ ಮಾಡಿದರೆ ಅದರ ಟೇಸ್ಟ್ ಬೇರೆ, ನಾನ್ ಸ್ಟಿಕ್ಕಲ್ಲಿ ಮಾಡಿದರೆ ಟೇಸ್ಟ್ ಬೇರೆ. ಕ್ರಿಸ್ಪಿನೆಸ್ ಎಲ್ಲ ಕಡೆಯೂ ಕೂಡ ಒಂದೇ ರೀತಿಯಾಗಿ ಬಂದಿದೆ, ತುಂಬ ಚೆನ್ನಾಗಿದೆ, ವೆರಿ ನೈಸ್. ಸೊ ಇದು ಟೇಸ್ಟ್ ನೋಡೋಣ. ಓಕೆ. ಸೊ ಸಮ್ಮರ್ಗೆ ಹೇಳಿ ಮಾಡಿಸಿದ್ದು. ವಾವ್, ಇಷ್ಟು ಥಿಕ್ನೆಸ್ ಬರುತ್ತಲ್ಲ. ಹೌದು. ತೀರಾ ಜೆಲ್ಲಿ ಟೈಪ್ ಕೂಡ ಅಲ್ಲ, ಅದರಲ್ಲಿ ಇದು ಪೀಸಸ್ ಇರುತ್ತೆ. ಹೌದು. ಬ್ಯೂಟಿಫುಲ್, ಆಸಮ್, ತುಂಬ ಚೆನ್ನಾಗಿದೆ. ಸೊ ಅದು ಕೋಕೋನಟ್ದು ಬಾವೆ ನಾವೇನು ಹೇಳ್ತೀವಿ ಅದು ಗಂಜಿ, ಹಾಗೆಯೇ ಇದು ಐಸ್ ಆ್ಯಪಲ್ದು ಈರೋಳು, ಅದರದ್ದು ಒಂದು ಸ್ವಲ್ಪ ಲೈಟ್ ಸ್ವೀಟ್ ಆದರೆ ಇದು ಫುಲ್ ಸ್ವೀಟ್ ಆಗಿ ತುಂಬ ಚೆನ್ನಾಗಿದೆ. ವೆರಿ ವೆರಿ ಟೇಸ್ಟಿ. ನೀವು ಆಗಲೇ ಹೇಳಿದಾಗೆ ಇದ್ರ ಮೇಲೆ ಐಸ್ ಕ್ರೀಮ್ ಹಾಕಿದ್ರಂತೂ ಇನ್ನೂ ಸೂಪರ್, ಹೇಳೋದೇ ಬೇಡ, ಅಷ್ಟು ಚೆನ್ನಾಗಿದೆ, ವೆರಿ ಟೇಸ್ಟಿ. ಎಸ್ ಮೇಡಮ್, ತುಂಬ ಚೆನ್ನಾಗಿತ್ತು. 2 ರೆಸಿಪಿ ಕೂಡ ಆಸಮ್, ಕ್ಲಾಸಿಕ್. ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮ ಕೈ ರುಚಿ ಒಂದಿದೆಯಲ್ಲ, ಸೂಪರ್, ಯಾವಾಗಲೂ ನಂಗೆ ತುಂಬ ಹಿಡಿಸುತ್ತೆ. ಸೊ ಒಳ್ಳೆ ರೆಸಿಪಿ ನಮಗೆ ಹೇಳ್ಕೊಡ್ತೀರಿ, ಅದಕ್ಕೆ ಸಂತೋಷ್ ರೈಸ್ ಮಿಲ್ಸ್ ಇವರ ವತಿಯಿಂದ ಕಿರುಕಾಣಿಕೆ. ಹಾಗೆಯೇ ನಾನಾ ಮಸಾಲ ಇವರ ವತಿಯಿಂದ ಕೂಡ ಕಿರುಕಾಣಿಕೆ. ಥ್ಯಾಂಕ್ ಯು. ಅದು ನಿಮ್ಮದು ಈಗ ಹೊಸ ಸ್ಪಾನ್ಸರು ವಿಜಯಲಕ್ಷ್ಮಿ ಅವರದು. ನಾನೇ ಫಸ್ಟಿಗೆ ಬಂದು ಮಾಡಿದೆ ಹೇಳಿ ನನಗೆ ತುಂಬ ಖುಷಿ ಆಗ್ತದೆ. ಮತ್ತು ಒಳ್ಳೆಯದಾಯಿತು ಮಾಡಲಿಕ್ಕೆ ಸಹ, ಅದೆಲ್ಲ ಸಹ ಒಳ್ಳೆ ಇದುಂಟು, ಕಾವಲಿ ಆಗಲಿ ಮಿಕ್ಸಿ ಆಗಲಿ ತುಂಬ ಒಳ್ಳೆಯದುಂಟು. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಹೀಗೇ ನಿಮ್ಮ ಡಿಫ್ರೆಂಟ್ ಕೈ ರುಚಿ ಬಂದು ನಮಗೆ ಆವಾಗವಾಗ ಹೇಳ್ಕೊಡ್ತಾ ಇರಿ. ನನಗೆ ಮತ್ತು ನಮ್ಮ ಟಿ ವಿಯವರಿಗೆ ಮತ್ತು ನಿಮ್ಮ ಸಿಬ್ಬಂದಿಯವರು ಎಲ್ರಿಗೂ ನನ್ನ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತಿನ ಈ ಸಂಚಿಕೆ ಸೂಪರ್ ಡ್ಯೂಪರ್. ಯಾಕೆ ಅಂತ ಹೇಳಿದರೆ ಒಳ್ಳೆ ಯೂಟೆನ್ಸಿಲ್ ಯೂಸ್ ಮಾಡ್ಕೊಂಡು, ಹಾಗೆಯೇ ಈ ಒಂದು ರೆಸಿಪಿ ಆಸಮ್, ಕ್ಲಾಸಿಕ್. ಖಂಡಿತವಾಗ್ಲೂ ನೀವು ಇದನ್ನು ಟ್ರೈ ಮಾಡಿ ನೋಡಲೇಬೇಕು, ಸೂಪರ್ಬ್ ಆಗಿದೆ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇಂಥದ್ದೇ ಸೂಪರ್ ರೆಸಿಪಿಯೊಂದಿಗೆ ನಾನು ನಿಮ್ಮ ಮುಂದೆ ಬರ್ತೇನೆ. ಅಲ್ಲಿವರೆಗೂ ನಮಸ್ಕಾರ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಜಯಲಕ್ಷ್ಮಿ ಗ್ರೈಂಡರ್ಸ್ ಆ್ಯಂಡ್ ಹೋಮ್ ಅಪ್ಲಯನ್ಸಸ್. ಸಹ ಪ್ರಾಯೋಜಕರು ಸಂತೋಷ್ ರೈಸ್ ಮಿಲ್ಸ್ 2 ಸ್ಟಾರ್ ರೈಸ್ ಭದ್ರಾವತಿ, ಪ್ಯೂರ್ ಆ್ಯಂಡ್ ಫ್ರೆಶ್ KC ಕೌ ಘೀ ಸಿನ್ಸ್ 1965,
ನಾನಾ ಮಸಾಲಾ, ಪೋಸ್ಟ್ಮ್ಯಾನ್ ತೂರ್ ದಾಲ್, ವಿದ್ಯಾ ಕಾಫಿ, ಐಶ್ವರ್ಯ KT ಸ್ಪೆಷಲ್ ಟೀ. Oh, that's nice, Aarati. Seema, just run, run, run. ಇದು ಹೇಗೆ ಎಲ್ಲ ಗೃಹಿಣಿಯರು ತುಂಬಾ ಖುಷಿಯಾಗಿದ್ದಾರೆ? ವಿಜಯಲಕ್ಷ್ಮಿ ನಮ್ಮ ಪರ್ಫೆಕ್ಟ್ ಕಿಚನ್ ಕಂಪ್ಯಾನಿಯನ್. ಅದು ನಮ್ಮ ಎಲ್ಲ ಕೆಲಸಗಳನ್ನ ಸುಲಭವಾಗಿ ಮತ್ತು ಪರಿಪೂರ್ಣತೆಯಿಂದ ಮಾಡುತ್ತದೆ.